ಕರಾವಳಿಯ ಲೋಕಲ್ ಚುನಾವಣೆಯಲ್ಲಿ ಮತ್ತೆ ಹತ್ತಿ ರಾಜಕೀಯ ಚರ್ಚೆಗೆ ಬಂದಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಮುಖಂಡರ ಮಧ್ಯೆ ಆಣೆ ಪ್ರಮಾಣದ ಸವಾಲು ಕೇಳಿ ಬಂದಿದೆ. ಡಿಸೆಂಬರ್ 21ರಂದು ನಡೆಯುವ ಬಚಪೆ ಮತ್ತು ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಚುನಾವಣೆಗೆ ಸಂಬಂಧಿಸಿ ಹೊಸ ವಿವಾದ ಎದ್ದಿದೆ. 2006ರಲ್ಲಿ ನಡೆದ ಸುಖಾನಂದ ಶೆಟ್ಟಿ ಮತ್ತು 2025ರಲ್ಲಿ ನಡೆದ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಗಳು ಮತ್ತೆ ಮುನ್ನೆಲೆಗೆ ಬಂದಿವೆ. ಈ ಇಬ್ಬರು ಕಾರ್ಯಕರ್ತರ ಹತ್ಯೆ ಆರೋಪಿಗಳಿಗೆ ಕಾಂಗ್ರೆಸ್ ನಂಟಿನ ಆರೋಪವನ್ನು ಹೊರಿಸಿ ಬಿಜೆಪಿ ಈ ಚುನಾವಣೆಯಲ್ಲಿ ಹತ್ಯೆ ಅಸ್ತ್ರ ಪ್ರಯೋಗಿಸಿದೆ. ಬಿಜೆಪಿಯ ಆರೋಪಕ್ಕೆ ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ಅವರು ತಿರುಗೇಟನ್ನು ನೀಡಿದ್ದಾರೆ. ಕಟೀಲಿನಲ್ಲಿ ಆಣೆ ಪ್ರಮಾಣ ಮಾಡುವರೆ ಎಂಬ ಬಿಜೆಪಿ ಸವಾಲಿಗೆ ಸುಹಾಸ್ ಹತ್ಯೆಯಲ್ಲಿ ಕಾಂಗ್ರೆಸ್ ನಂಟಿಲ್ಲ ಎಂದು ಆಣೆ ಪ್ರಮಾಣ ಮಾಡಲು ಸಿದ್ಧ ಅಂತ ಹೇಳಿದ್ದಾರೆ. ಅಲ್ಲದೆ ಬಚಪೆ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಎಸ್ಡಿಪಿಐ ಜೊತೆ ಬಿಜೆಪಿ ನಂಟು ಇದೆ ಎಂಬುದಾಗಿ ಅವರು ಆರೋಪವನ್ನ ಮಾಡಿದ್ದಾರೆ. ಸದ್ಯ ಲೋಕಲ್ ಚುನಾವಣೆಗೆ ಸಂಬಂಧಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ರಾಜಕೀಯ ಕೆಸರು ಎರಚಾಟ ನಡೀತಾ ಇದೆ. ಚುನಾವಣೆ ಕೈತಲ್ ಬಂದಾಗ ಬಿಜೆಪಿ ದಕ್ಲಿಗೆ ಸುಹಾಸ್ ಶೆಟ್ಟಿಲ ನೆನಪು ಬರ್ಪೇರು, ಸುಖಾನಂದ್ ಶೆಟ್ಟಿಲ ನೆನಪು ಬರ್ಪೇರು. ಇನಿ ಅಕ್ಲ ಸಾಮಾಜಿಕ ಜಾಲತಾಣ ಅವೇ ಬರೋದು. ಯಾನ್ ಕಟೀಲ್ ದುರ್ಗಪರಮೇಶ್ವರಿ ಅಪ್ಪನ ಮಿತ್ತು ಪ್ರಮಾಣ ಮಲ್ತದು ಬಂತೆ. ಈ ರಡ್ಡು ಸಾವುಗಳ ಕಾಂಗ್ರೆಸ್ ಒವೇ ರೀತಿಯ ಸಂಬಂಧ ಇಚ್ಚಿ ಬಿಜೆಪಿ ಪಕ್ಷದಕ್ಕೂ ಮಲ್ಪೊಂದಿಪ್ಪುನಂಚಿನ ಅಪಪ್ರಚಾರನು ಸಾಕ್ಷಿ ಮಲ್ಪೆರಗು ಅಪಪ್ರಚಾರ ಮಲ್ಪುನಂಚಿನ ಅಪಪ್ರಚಾರ ಸುಳ್ಳು ಒಂದು ಬಂದ್ರೆಗೋಸ್ಕರ ಯಾನು ಇನಿತ ದಿನ ತಯಾರಾದುಲ್ಲ. ಕಟೀಲ್ ದುರ್ಗಪರಮೇಶ್ವರಿ ದೇವಸ್ಥಾನಕ್ಕೆ ಬತ್ತದು ಪ್ರಮಾಣ ಮಲ್ಪೆರೆ ತಯಾರಾದುಲ್ಲ. ಕಾಂಗ್ರೆಸ್ ಪಕ್ಷಗಳ ಸುಹಾಸ್ನ ಸಾವುಗಳ ಸುಖಾನಂದ್ ಶೆಟ್ಟಿನ ಸಾವುಗಳ ಒವೇ ರೀತಿಯ ಸಂಬಂಧ ಇದ್ದೀನಿ. ಆಂಡ ಬಿಜೆಪಿ ಪಕ್ಷದಕ್ಕೂ ಇನಿ ಚುನಾವಣೆ ಕೈತಲ್ ಬಂದಾಗ ಸುಹಾಸ್ಲ ನೆನಪು ಬರ್ಪೇರು, ಸುಖಾನಂದ್ ಶೆಟ್ಟಿಲ ನೆನಪು ಬರ್ಪೇರು. ನಾಚಿಗೆ ಅವರು ಬಿಜೆಪಿ ಪಕ್ಷದಕ್ಲೆ ಏರ್ನ ಸೈತಿನ ಗುಣತಮಿತ್ತು ರಾಜಕೀಯ ಮಲ್ಪುನಂಚಿನ ಇನಿ ಗತಿ ನಿಕ್ಲೆಗೆ ವೈದ್ಯುಲ ತಾಪನ್ಪುನೆ ತನ್ನ ನಾಚಿಗೆ ಅವರು